ಅಧಿಕಾರಿಗಳು ಮತ್ತು ರೈಲ್ ಸಿಬ್ಬಂದಿಯವರು ಹಗಲು ರಾತ್ರಿ ಕೆಲಸ ಮಾಡಿ ಪ್ರಕರಣಗಳನ್ನು ಇಲ್ಲಿ ಪತ್ತೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬೀದರ್ ಸಬ್ ಡಿವಿಷನ್ನ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ನು ಮತ್ತು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನು ಹಾಗೂ ಪ್ರಕರಣ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಒಂದು ಕಾರ್ ಕಳ್ಳತನ ಆಗಿತ್ತು. ಆ ಕಾರ್ ಕಳ್ಳತನದ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಜೊತೆಗೆ ಆರೋಪಿಯನ್ನು ವಿಚಾರಣೆ ಮಾಡಲಾಗಿ ಅವನು ಮತ್ತೆ 4 ಬೈಕ್ಗಳನ್ನು ಕೂಡ ಕದ್ದಿರ್ತಾನೆ. ಜೊತೆಗೆ Zeal Rainwear, designed for motion.